ದೇಶದೆಲ್ಲೆಡೆ ಕೊರೋನಾ ಮಹಾಮಾರಿಯಿಂದ ಜನತೆ ಆತಂಕಗೊಳಗಾಗಿದ್ದು ಈಗಾಗಲೇ ದಕ್ಷಿಣ ಕನ್ನಡ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತದಿಂದ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಆದಷ್ಟು ಸಾರ್ವಜನಿಕರು ನಮಗೆ ಸಹಕಾರವನ್ನು ನೀಡಬೇಕು ಮತ್ತು ಮುನ್ನೆಚ್ಚರಿಕೆಯನ್ನ ವಹಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಮನವಿಯನ್ನ ಮಾಡಿಕೊಂಡರು. ಅವರು ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಕೊರೋನಾ ನಿಯಂತ್ರಣ ಸಂಬಂಧ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕೊರೋನಾ ವೈರಸ್ ಬಗ್ಗೆ ಎಷ್ಟು ಜಾಗೃತಿ ವಹಿಸಿದ್ರೂ ಸಾಕಾಗುವುದಿಲ್ಲ. ಮಾರ್ಚ್ 22ರಿಂದ ಅಂತಾರಾಷ್ಟ್ರೀಯ ವಿಮಾನ ಹಾರಾಟ ನಿಲ್ಲಲಿದೆ. ಇದರಿಂದ ಬಹಳಷ್ಟು ಸೋಂಕು ಹರಡುವುದನ್ನು ತಡೆಗಟ್ಟಬಹುದು. ಈಗಾಗಲೇ ವಿದೇಶದಿಂದ ಆಗಮಿಸಿದವರಲ್ಲೇ ಸೋಂಕಿತರು ಪತ್ತೆಯಾಗಿದ್ದಾರೆ. ಮಾರ್ಚ್ 22ರಿಂದ ವಿದೇಶದಿಂದ ಬರುವವರ ಮತ್ತು ಹೋಗುವವರ ಸಂಖ್ಯೆ ಕಡಿಮೆಯಾಗಬಹುದು. ಯಾರಿಗೆಲ್ಲ ಹೋಮ್ ಕ್ವಾರಂಟೈನ್ ಎಂದು ಹೇಳಿದ್ದೇವೆಯೋ ಅವರು 14 ದಿನ ಎಲ್ಲಿಗೂ ಸುತ್ತಾಡುವುದು ಬೇಡ, ಮನೆಯಲ್ಲಿಯೇ ಬೇರೆ ರೂಮ್ನಲ್ಲಿ ಇರಲಿ. ವಿದೇಶಗಳಿಂದ ಬಂದವರು ಸ್ವಯಂ ಪ್ರೇರಿತರಾಗಿ ಎಲ್ಲರಿಂದಲೂ ದೂರ ಇರಲಿ ಎಂದು ಹೇಳಿದ್ರು. ಯಾರೇ ಫಾರಿನ್ ಟ್ರಾವೆಲ್ ಇಂದ ಬಂದ್ರು ಅವರೇ ಸ್ವಯಂ ಪ್ರೇರಿತರಾಗಿ ಎಲ್ಲರಿಂದ ದೂರ ಇರಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಅವರು ಹೈ ರಿಸ್ಕ್ ಪೀಪಲ್ ಹೂ ಆರ್ if they have already got the virus and not showing symptoms, ಅವರು ಸುಮ್ಮನೆ ಎಲ್ಲ ಕಡೆ ಸುತ್ತಾಡಿದ್ರೆ ಇನ್ನೊಂದಿಷ್ಟು ಜನಕ್ಕೆ ಇನ್ಫೆಕ್ಟ್ ಮಾಡಿರ್ತಾರೆ. ಅದು ಆಮೇಲೆ ಎರಡನೇ ವಿಷಯ, ಈ ಸಮಯದಲ್ಲಿ ಬೇಕಾಗಿರೋದು ಸೋಷಿಯಲ್ ಡಿಸ್ಟೆನ್ಸಿಂಗ್, ವಿಚ್ ಇಸ್ ಡಿಫಿಕಲ್ಟ್ ನಮ್ಮ ದೇಶಕ್ಕೆ, ಆದರೆ ಮಾಡಲೇಬೇಕು. ಆದಷ್ಟು ಇನ್ನೊಂದು ವ್ಯಕ್ತಿಯಿಂದ ಅಂತರ ಕಾಪಾಡೋದು ಒಂದು. ಎರಡನೇದು, ನಮಗೇನೆ ಏನಾದರೂ ಹುಷಾರಿಲ್ಲ, ಯಾವುದೇ ರೀತಿ ಆಗಿರಲಿ, ಇಟ್ ಮೇ ಬಿ ಎ ಸಿಂಪಲ್ ರೆಗ್ಯುಲರ್ ಫ್ಲೂ ಥರ ಇರ್ಬೋದು, ಆದರೂ ನಾವು ಮನೇಲಿರೋದು, ಬೇರೆಯವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇಲ್ಲದೆ ಇರೋದು, ನಮ್ಮ ಯಾವುದೇ ಕಚೇರಿಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ಅವ್ರನ್ನ ಮನೆಗೆ ಕಳಿಸೋದು. ಯಾವುದೇ ಕೆಲಸ ಇದು ಹೆಲ್ತ್ಗಿಂತ ಮುಖ್ಯ ಇಲ್ಲ, ಅವ್ರ ಮನೇಲಿ ಇರ್ಬೋದು, ಪರವಾಗಿಲ್ಲ. ಎಲ್ಲೆಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ಸೋಕ್ಕಾಗುತ್ತೋ ಮಾಡಿಸೋದು. ನಂತರ ಆರೋಗ್ಯಾಧಿಕಾರಿ ಗಾಯತ್ರಿ ನಾಯಕ್ ಅವರು ಮಾತನಾಡಿ, ಕೊರೋನಾ ವೈರಸ್ ಬಗ್ಗೆ ಜಾಗೃತಿ ಅಗತ್ಯ. ವೈರಸ್ ಸುದ್ದಿ ಬಂದ ತಕ್ಷಣ ಆರೋಗ್ಯ ಇಲಾಖೆಯಿಂದ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೇವೆ. ವೈರಸ್ ಬಗ್ಗೆ ಜನವರಿಯಿಂದಲೇ ವಿಮಾನ ನಿಲ್ದಾಣ ಮತ್ತು ಬಂದರುಗಳಲ್ಲಿ ಸ್ಕ್ರೀನಿಂಗ್ಗಳನ್ನು ಮಾಡುತ್ತಿದ್ದೇವೆ. ಪ್ರತಿದಿನ ವೈರಸ್ ಶಂಕಿತರ ಮತ್ತು ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತಿದೆ. ವಿಮಾನ ನಿಲ್ದಾಣಗಳಲ್ಲಿ ಸ್ಕ್ರೀನಿಂಗ್ ಟೆಸ್ಟ್ಗಳನ್ನು ಹೆಚ್ಚೆಚ್ಚು ಮಾಡಲಾಗ್ತಿದೆ. ಕೊರೋನಾ ವೈರಸ್ ಬಗ್ಗೆ ಮುಂಜಾಗ್ರತೆ ವಹಿಸುವುದು ಅತ್ಯಂತ ಅಗತ್ಯ. ಶಂಕಿತರ ಮೇಲೆ ಈಗಾಗಲೇ ನಿಗಾ ವಹಿಸಲಾಗಿದೆ. ಆದಷ್ಟು ಗುಂಪಾಗಿ ಸೇರದೆ ಒಬ್ಬಂಟಿಯಾಗಿ ಇರಲು ಸಹಕರಿಸಿ. ವೈರಸ್ ಹರಡದ ರೀತಿಯಲ್ಲಿ ಎಲ್ಲರೂ ಸಹಕರಿಸಿ ಎಂದು ಹೇಳಿದ್ರು. ಈ ಕಮ್ಯುನಿಟಿ ಸ್ಪ್ರೆಡ್ ಏನಾದರೂ ರ್ಯಾಪಿಡ್ ಆಗ್ತಾ ಹೇಳಿದ್ರೆ ನೀವು ಹೇಳಿರೋ ಥರನೇ ವಿಲ್ ಹ್ಯಾವ್ ಟು ಟೇಕ್ ಅ ಸಪ್ರೇಟ್ ಬಿಲ್ಡಿಂಗ್. ಕೆಲವೊಂದು ಬಿಲ್ಡಿಂಗ್ಸ್ ನಮ್ಮ ಗಮನದಲ್ಲಿದೆ, ವಿಲ್ ಜಸ್ಟ್ ಟೇಕ್ ಆನ್ ದಟ್ ಆಕ್ಷನ್. ಅದರ್ವೈಸ್ ವಿಲ್ ಹ್ಯಾವ್ ಟು take one separate hospital unit and shift the other patients to some other hospitals. ಈ ಎರಡು ಪ್ಲಾನ್ ಅನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ದಟ್ ಈಸ್ ದೇರ್. ಯಾಕಂದ್ರೆ ಲಾರ್ಜ್ ಸ್ಕೇಲ್ ಅಲ್ಲಿ ಆದಾಗ ವಿಲ್ ಹ್ಯಾವ್ ಟು ಕಂಟೈನ್ ಲಾಟ್ ಆಫ್ ಪೀಪಲ್. ಈ ಸಂದರ್ಭ ವಾರ್ತಾಧಿಕಾರಿ ಖಾದರ್ ಶಾ, ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜೇಶ್, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ನಾಯಕ್ ಇಂದಾಜೆ ಮೊದಲಾದವರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.